ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆಭರಣ, ಸಹ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ, ಚೇಳೂರ್ ವರಾಹರೂಪ ಫಾರ್ಮ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಶಾಲಿಮಾರ್ ಗೋಲ್ಡ್ ಟೀ, ಕರ್ನಾಟಕದ ಅತ್ಯಂತ ರುಚಿಕರ ಚಹಾ, ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ, ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು, ಉಡುಪಿಯ ಎಲ್ಲ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ, ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. தெளிக்கேதார் ஸ்ரீ மங்களாம்பெயர் இல்லடகு பரடு ஒலிது. ಮಂಗಳೂರು ಬೋಳಾರದ ಮಹತೋಭಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 3ರ ಶುಕ್ರವಾರದವರೆಗೆ ನವರಾತ್ರಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಪರಶುರಾಮ ಸೃಷ್ಟಿಯ ಕರಾವಳಿಯಲ್ಲಿ ಮಂಗಳಾದೇವಿಯಿಂದ ಮಂಗಳೂರು ಎಂಬ ಹೆಸರು ಬಂತು ಎಂಬ ಮಾತುಗಳಿವೆ. ಏಳು ಲೋಕ ಕಾಪುನಂಚಿ ದೇವೀರಮ್ಮ, ಏಳು ಜನ್ಮ ಯಾವ ಎಂಕ್ ಇರೆನ ಸೇವೆಗಮ್ಮ, ಏಳು ಲೋಕ ಕಾಪುನಂಚಿ ದೇವೀರಮ್ಮ, ಏಳು ಜನ್ಮ ಯಾವ ಎಂಕ್ ಇರೆನ ಸೇವೆಗಮ್ಮ, ಏಳೊಂಜಿ ಕೈಟಿಲ ಮೆರಪರಿಗೆ ಏಳೊಂಜಿ ಕಡೆಟಿಲ ಉಲ್ಲರಿಗೆ, ಏಳೇಳು ಜನ್ಮದಲ ಪಾಪದ ಲೇಪನು ಕಳೆಪರಿಗೆ, ಏಳು ಲೋಕ ಕಾಪು ನಂಚಿ ದೇವೀರಮ್ಮ, ಏಳು ಜನ್ಮ ಯಾವ ಎಂಕ್ ಇರೆನ ಸೇವೆಗಮ್ಮ. ಲಿಂಗ ಸ್ವರೂಪಿಯಾದ ಮಂಗಳಾದೇವಿಯನ್ನು ಬೇಡಿದ ಭಕ್ತರಿಗೆ ಅಭಯ ಹಸ್ತವನ್ನ ನೀಡುವ ತಾಯಿಯಾಗಿದ್ದಾಳೆ. ಸಿಂಗರದ ಸಿರಿದೇವಿ ಮಂಗಳಾಂಬಿಕೆ, ಮನಸ್ಸು ದಾಸಿ ನುಂಜಿ ಪನ್ಪೆದೀದು ಕಾಣಿಕೆ, ಸಿಂಗರದ ಸಿರಿದೇವಿ ಮಂಗಳಾಂಬಿಕೆ, ಮನಸ್ಸು ದಾಸಿ ನುಂಜಿ ಪನ್ಪೆದೀದು ಕಾಣಿಕೆ, ಸಹಸ್ರಾರು ಭಕ್ತರನ್ನ ಹೊಂದಿರುವ ಪುಣ್ಯ ಕ್ಷೇತ್ರ ವರ್ಷಪ್ರತಿಯಂತೆ ನವರಾತ್ರಿ ಮಹೋತ್ಸವ ಬ್ರಹ್ಮಶ್ರೀ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಜರುಗಲಿದೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಐತಾಳ್,
ಕ್ಷೇತ್ರದಲ್ಲಿ ನಡೆಯುವ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಜಯ ದೇವಿ ನಮಸ್ತುಭ್ಯಂ ಜಯ ಭಕ್ತವರಪ್ರದೆ ಜಯ ಶಂಕರ ಮಾಮಾಂಗಿ ಮಂಗಳೇ ಸರ್ವಮಂಗಳೇ. ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಆಗತಕ್ಕಂಥ ಶರನ್ನವರಾತ್ರಿ ಮಹೋತ್ಸವ ಆಶ್ವೀಜ ಶುದ್ಧ ಪಾಡ್ಯದಿಂದ ದಶಮಿ ನವಮಿಯ ತನಕ ನಡೆಯುವಂಥ ನವರಾತ್ರಿ ಉತ್ಸವ. ದಶಮಿಯ ದಿವಸ ವಿಜಯದಶಮಿ ವಿಜಯೋತ್ಸವ, ಮರುದಿವಸ ಅವಭೃತೋತ್ಸವ. ಪ್ರಾರಂಭದ ದಿವಸ ಆಶ್ವೀಜ ಶುದ್ಧ ಪಾಡ್ಯದಂದು ಬೆಳಗ್ಗೆ 9 ಗಂಟೆಗೆ ನವರಾತ್ರಿ ಉತ್ಸವ ಪ್ರಾರಂಭ, ಮಹಾಗಣಪತಿ ಮಹಾತಾಯಿ ಪ್ರಾರ್ಥನೆ, ಆಮೇಲೆ ನವರಾತ್ರಿ ಪ್ರಾರಂಭ ಅಂತ ಪ್ರತೀತಿ. ಇದೇ ರೀತಿಯಾಗಿ ಪ್ರತಿ ದಿವಸವೂ ದೇವರಿಗೆ ಆ ದಿವಸದಿಂದ ದೇವರಿಗೆ ಶುದ್ಧಿ ಕಲಶ, ನವಕ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಹಾಗೆ ಮಧ್ಯಾಹ್ನಕ್ಕೆ ಪುನಃ ಕಲಶಾಭಿಷೇಕ ಪೂಜೆಯನ್ನು ಮಾಡಿಕೊಂಡು ಮಧ್ಯಾಹ್ನಕ್ಕೆ 9 ದಿವಸವೂ 9 ರೀತಿಯ ಅಲಂಕಾರಗಳನ್ನು ಮಾಡಿಕೊಂಡು ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕೆ, ಮಹಿಷಮರ್ದಿನಿ, ಚಂಡಿಕೆ, ಸರಸ್ವತಿ, ವಾಗೇಶ್ವರಿ ಎಂಬಂಥ 9 ನಾಮಧೇಯಗಳಿಂದ ದೇವಿಯನ್ನು ನಾನಾ ರೀತಿಯಾಗಿ ಶೃಂಗಾರ ಮಾಡಿಕೊಂಡು ಅಲಂಕಾರವನ್ನು ಮಾಡುತ್ತೇವೆ. ಪ್ರತಿ ದಿವಸ ಮಧ್ಯಾಹ್ನ 1 ಗಂಟೆಗೆ ಮಹಾಪೂಜೆ, ಹಾಗೆ ಭಕ್ತರಿಗೆ ಅನ್ನಪ್ರಸಾದ ಸೇವೆ ನಡೆಯುತ್ತದೆ. ಇದೇ ರೀತಿಯಾಗಿ ಕಲ್ಪೋಕ್ತ ಪೂಜೆ ಆಗಿಕೊಂಡು ಮಧ್ಯಾಹ್ನ ಅನ್ನಪ್ರಸಾದ ಆಗಿ ಸಾಯಂಕಾಲ 4ರಿಂದ ರಾತ್ರಿ 10 ಗಂಟೆಯ ತನಕ ಭಕ್ತಾದಿಗಳಿಂದ ಸೇವಾ ಪೂಜೆಗಳೆಲ್ಲ ನಡೆಯುತ್ತದೆ. ಅದೂ ಅಲ್ಲದೆ ವಿಶೇಷವಾಗಿ ಭಕ್ತಾದಿಗಳಿಂದ ಶರನ್ನವರಾತ್ರಿ ಮಹೋತ್ಸವ ಕಾಲದಲ್ಲಿ ಚಂಡಿಕಾಯಾಗ ನಡೆಯುತ್ತದೆ. ಹೀಗೆ ನವರಾತ್ರಿ ಉತ್ಸವ ನಡೆಯುತ್ತದೆ. ಈ ತನ್ಮಧ್ಯೆಯಲ್ಲಿ ಮೂಲಾ ನಕ್ಷತ್ರ ದಿವಸ ದೇವಿಗೆ ಅಂಕುರಾರೋಪಣ ಅಂದರೆ ದೇವಿಗೆ ಉತ್ಸವ ಬಲಿ ಪ್ರಾರಂಭ ಆಗ್ತದೆ. ರಾತ್ರಿ ಮಹಾಪೂಜೆ ಆಗಿ ಬಲಿ ಉತ್ಸವಗಳಿದೆ. ಇದು ನವಮಿ ವಿಜಯದಶಮಿ ಅವಭೃತ ತನಕ ನಡೆಯಲಿಕ್ಕಿದೆ. ನವಮಿಯ ದಿವಸ ಮಧ್ಯಾಹ್ನಕ್ಕೆ ಅಭಿಷೇಕ ಪೂಜೆಗಳೆಲ್ಲ ಆಗಿ ಯಥಾವತ್ ಕ್ರಮದಂತೆ ಆಗಿ ಅವತ್ತಿನ ದಿವಸ ಭಂಡಾರದ ಮುಖೇನ ಅಂದರೆ ದೇವಸ್ಥಾನದ ಮುಖೇನವಾಗಿ ಚಂಡಿಕಾಯಾಗ ನಡೆಯಲಿದೆ. ಹಾಗೆ ದೇವಿಯ ಮಹಾಪೂಜೆ ಆಗಿ ದೇವಿಯ ವಾಹನಗಳಿಗೆ ಪಲ್ಲಕ್ಕಿಯೋ ರಥಕ್ಕೋ ಬಂಡಿಗಳು ಇತ್ಯಾದಿಗಳಿಗೆ ಆಯುಧ ಪೂಜೆಯನ್ನು ನೆರವೇರಿಸಿಕೊಂಡು ಭಕ್ತಾದಿಗೆ ಅನ್ನಪ್ರಸಾದ ಸೇವೆಯನ್ನೆಲ್ಲ ಆಗಿ ಸಾಯಂಕಾಲ ಭಕ್ತಾದಿಯಿಂದ ಸೇವಾರೂಪವಾಗಿ ಎಲ್ಲ ಹರಿಕೆಯ ಪೂಜೆಗಳೆಲ್ಲ ನಡೆಯುತ್ತದೆ. ರಾತ್ರಿ ಸಾಧಾರಣ 11 ಗಂಟೆ ಹೊತ್ತಿಗೆ ರಾತ್ರಿಯ ಮಹಾಪೂಜೆ. ಈ ದಿವಸ ನವಮಿಯ ದಿವಸ ಅವತ್ತು ದೊಡ್ಡ ರಂಗ ಪೂಜೆ ಅಂದರೆ ಗರ್ಭಗೃಹದಿಂದ ಧ್ವಜ ಸ್ತಂಭ ತನಕ ಹಗಲನ್ನು ಹಾಕಿ ದೇವರಿಗೆ ರಂಗಪೂಜಾ ವಿಶೇಷ ಬಲಿ ಉತ್ಸವಗಳು ನಡೆಯುತ್ತದೆ. ಆ ಬಲಿ ಉತ್ಸವ ಆಗಿ ದೇವರಿಗೆ ಸಣ್ಣ ಬಂಡಿಯಲ್ಲಿ ಅಂದರೆ ರಥದಲ್ಲಿ ಕುಳಿತು ರಥೋತ್ಸವವಾಗಿ ದೇವರು ಗರ್ಭಗೃಹವನ್ನು ಸೇರುತ್ತಾರೆ. ನವಮಿಯ ದಿನಕ್ಕೆ ಇದೆಲ್ಲವೂ ನಡೆಯುತ್ತದೆ. ವಿಜಯದಶಮಿ ದಿವಸ ವಿಜಯೋತ್ಸವ ಅಂದರೆ ಆ ದಿವಸ ಬೆಳಗ್ಗಿನ ಹೊತ್ತಿನಲ್ಲಿ ಕಲಶಾಭಿಷೇಕ ಪೂಜೆ ಆಗಿ 9 ಗಂಟೆಗೆ ಸರಿಯಾಗಿ ಅಲಂಕಾರ ಆಗಿ ಕವಾಟ ಉದ್ಘಾಟನೆ ಆಗಿ ದೇವರು ಎದುರುಗಡೆ ಇರುವಂಥ ನಾಗನ ಕಟ್ಟೆಯಲ್ಲಿ ಧಾನ್ಯಲಕ್ಷ್ಮಿ ಪೂಜೆ ಅಂದರೆ ತೆನೆ ಹಬ್ಬ ದೇವರಿಗೆ ಕೊರಳು ತುಂಬಿಸುವುದು, ಈ ಪೂಜೆಯು ನಡೀತದೆ. ಧಾನ್ಯಲಕ್ಷ್ಮಿ ಪೂಜೆ ಆ ಪೂಜೆ ಆಗಿ ಅದನ್ನು ವೈಭವದಿಂದ ಪಲ್ಲಕ್ಕಿಯಲ್ಲಿ ಇಟ್ಟು ಮೆರವಣಿಗೆಯಲ್ಲಿ ದೇವರ ಗರ್ಭಗೃಹಕ್ಕೆ ತಂದು ಪೂಜೆಗಳನ್ನ ಪೂರೈಸಿ ಭಕ್ತಾದಿಗಳಿಗೆಲ್ಲರಿಗೆ ಪ್ರಸಾದ ರೂಪವಾಗಿ ಹಂಚವಣೆ ಆಗ್ತದೆ. ಇದು ಆದ ಬಳಿಕ ವಿದ್ಯಾರಂಭ ವಿಜಯದಶಮಿ ದಿವಸ ವಿದ್ಯೆಯನ್ನು ಮಕ್ಕಳಿಗೆ ಹೇಳಿಕೊಳ್ಳುವುದಕ್ಕೆ ಪ್ರಶಸ್ತವಾದಂಥ ದಿವಸ ಅಂತಿದೆ. ಈ ದಿವಸದಲ್ಲಿ ಆ ವಿದ್ಯಾರಂಭ ಸಾಧಾರಣ 200-300 ಮಕ್ಕಳಿಗೆಲ್ಲ ಹೊರಾಂಗಣದಲ್ಲಿ ನಡೆಯುತ್ತದೆ. ಈ ತನ್ಮಧ್ಯೆ ದೇವರಿಗೆ ಭಕ್ತರಿಂದ ಹೇಳಿಕೊಂಡ ಹರಿಕೆ, ಕಷ್ಟಕ್ಕೋ ಸಂತಾನ ಪ್ರಾಪ್ತಿಗೋ ರೋಗ ರುಜಿಗೋ ಯಾವುದೋ ಇನ್ನಿತರ ಕಷ್ಟ ಪ್ರಾಪ್ತಿಗೆಲ್ಲ ಅವರವರ ಅಭೀಷ್ಟ ಸಿದ್ಧಿಗೆ ಹೇಳಿದಂಥ ತುಲಾಭಾರ ಸೇವೆ, ಒಂದೊಂದು ವಸ್ತುವಿನಿಂದ ಯಾವುದೋ ವಸ್ತುವಿನಿಂದ ತುಲಾಭಾರ ಸೇವೆ ನಡೆಯುತ್ತದೆ. ಇದೆಲ್ಲವೂ ಮುಕ್ತಾಯವಾಗಿ ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಆಗಿ ದೇವರು ಬಲಿ ಉತ್ಸವ ಹೊರಡುತ್ತದೆ. 1 ಗಂಟೆಗೆ ಸರಿಯಾಗಿ ರಥಾರೋಹಣ ಆಗ್ತದೆ. ರಥಾರೋಹಣ ಆಗಿ ಮಧ್ಯಾಹ್ನದ ಅನ್ನಪ್ರಸಾದ ಸೇವಾದಿಗಳೆಲ್ಲವೂ ನಡೆಯುತ್ತದೆ. ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಮಂಗಳಾದೇವಿಯ ಪೌಂಜಿ ಉತ್ಸವ ಅಂತ ಹೇಳುವಂಥದ್ದು ಒಂದು ವಾಡಿಕೆ ಹಿಂದೆ ಅನಾದಿ ಕಾಲದಿಂದ. ಯಾಕೆ ಆ ಪೌಂಜಿ ಮಂಗಳಾದೇವಿ ರಥೋತ್ಸವ ಮಾರ್ನಮಿ ಪೌಂಜಿ ಅಂದರೆ ಹಿಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗ ಸೈನಿಕರೆಲ್ಲ ಯಾವ ರೀತಿ ಉಡುಗೆ ತೊಡುಗೆಗಳನ್ನು ಆಯುಧಗಳನ್ನೆಲ್ಲ ಹಿಡ್ಕೊಳ್ತಿದ್ದರು ಅಂತಹ ಇದನ್ನು ಅವರು ಉಡುಗೆ ತೊಡುಗೆ ಮಾಡಿ ರಥದ ಎದುರು ಪಥಸಂಚಲನ ಮಾಡುವಂಥ ಕ್ರಮ ಇತ್ತು. ಅದಕ್ಕೆ ಮಂಗಳಾದೇವಿಯ ಪೌಂಜಿ ಅಂತ. ಆ ರಥದ ಮೆರವಣಿಗೆಯು ಶಮೀಕಟ್ಟೆ ಅಂದರೆ ಮಾರ್ನಮಿ ಕಟ್ಟೆವರೆಗೆ ಹೋಗಿ ಹಿಂತಿರುಗಿ ಬಂದು ಶಮೀ ವೃಕ್ಷಕ್ಕೆ ಆ ದಿವಸ ಪೂಜೆ ಆಗ್ತದೆ. ಬನ್ನಿ ಮರ ಶಮೀ ವೃಕ್ಷದಲ್ಲಿ ಪೂಜೆಗಳನ್ನಾಗಿ ಆ ಪೂಜೆಯ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು
ಅಲ್ಲಿಂದ ನೇರವಾಗಿ ರಾಜಾಂಗಣಕ್ಕೆ ದೇವರು ಬಂದು ಬಲಿ ಉತ್ಸವ ಎಲ್ಲ ನಡೆದು ಗರ್ಭಗೃಹ ಸೇರ್ತದೆ. ರಾತ್ರಿ ಮಹಾಪೂಜೆ ಆಗ್ತದೆ. ಬಳಿಕ ಏಕಾದಶಿ 12ನೇ ದಿವಸ ದೇವರಿಗೆ ಅವಭೃತ ಸ್ನಾನ. ಅವತ್ತು ಮಧ್ಯಾಹ್ನದ ಹೊತ್ತಿಗೆ ಎಂದಿನಂತೆ ಅಭಿಷೇಕ ಪೂಜಾದಿಗಳು ನಡೀತದೆ. ಮಧ್ಯಾಹ್ನ ಮಹಾಪೂಜೆಯಾಗಿ ದೇವರಿಗೆ ಪ್ರಸಾದ ಅನ್ನಪ್ರಸಾದ ವಿತರಣೆ ಆಗಿ ಸಾಯಂಕಾಲ ಹೊತ್ತಿನಲ್ಲಿ ದೇವರ ಪೂಜೆಯನ್ನೆಲ್ಲ ಮಾಡಿಕೊಂಡು ದೇವರ ಬಲಿ ಉತ್ಸವ ಓಕುಳಿ ರಥದ ಅವಭೃತ ಸ್ನಾನಕ್ಕೆ ಹೊರಡುತ್ತದೆ. ಈ ಮಧ್ಯದಲ್ಲಿ ದೇವರ ಎಲ್ಲ ವಿಶೇಷ ವಾದ್ಯಗೋಷ್ಠಿಗಳು, ಉತ್ಸವಾದಿಗಳು, ಚಂಡಿನೃತ್ಯ ಇತ್ಯಾದಿಗಳೆಲ್ಲ ಕ್ರಮದಂತೆ ನಡೆದು ವಸಂತಗಟ್ಟೆಯಲ್ಲಿ ಅಷ್ಟಾವಧಾನ ಸೇವೆ, ದೇವರ ಪೂಜೆಯಾಗಿ ಅಷ್ಟಾವಧಾನ ಸೇವೆಯಲ್ಲಾಗಿ ಓಕುಳಿಯಾಗಿ ಅಲ್ಲಿಂದ ಮುಂದಕ್ಕೆ ಬಂಡಿಯಲ್ಲಿ ಕೂತು ದೇವರು ಅವಭೃತ ಸ್ನಾನಕ್ಕೆ ಹೋಗ್ತಾರೆ. ಉಪ್ಪಿನಗೊಟ್ಟೆ ಅಂತ ನೇತ್ರಾವತಿ ನದಿಯ ಫಲ್ಗುಣಿ ಇದರಲ್ಲಿ ಅಲ್ಲಿ ಅವಭೃತ ಸ್ನಾನವನ್ನು ಮಾಡಿಕೊಂಡು ದೇವರು ಅಂಗಣಕ್ಕೆ ಹಿಂತಿರುಗಿ ಬಂದು ರಾಜಾಂಗಣದಲ್ಲಿ ಬಲಿ ಉತ್ಸವವಾಗಿ ಗರ್ಭಗೃಹವನ್ನು ಸೇರುತ್ತದೆ. ಇಲ್ಲಿಗೆ ಮಹಾಪೂಜೆ ಆದ ಬಳಿಕ ಇಲ್ಲಿಗೆ ನವರಾತ್ರಿ ಉತ್ಸವ ಸಮಾಪ್ತಿಯಾಗ್ತದೆ. ಮರುದಿವಸ ದೇವರ ಶುದ್ಧೀಕರಣ, ಸಂಪ್ರೋಕ್ಷಣೆ ಅಂತ ಹೇಳೋದು. ಶುದ್ಧಿ ಕಲಶ ಹಾಕಿಕೊಂಡು ಸಂಪ್ರೋಕ್ಷಣೆ ಮಂತ್ರಾಕ್ಷರದಲ್ಲಾಗಿ ಮಧ್ಯಾಹ್ನಕ್ಕೆ ಪ್ರಸಾದ ವಿತರಣೆ. ಆ ದಿವಸ ಸಾಯಂಕಾಲ ವರ್ಷಂಪ್ರತಿ ಆಗುವಂಥ ಸಾಮೂಹಿಕ ಸತ್ಯನಾರಾಯಣ ವೃತ ಪೂಜೆ ಇದೆಲ್ಲವನ್ನು ನಡೆಸಿ ಅಲ್ಲಿಗೆ ನವರಾತ್ರಿ ಉತ್ಸವ ಸುಸಂಪನ್ನವಾಗಿ ನಡೆಯುತ್ತದೆ. ಹೀಗೆ ಭಕ್ತಾದಿಗಳಿಂದ ಅನೇಕ ರೀತಿಯ ಸೇವೆಗಳು, ಉತ್ಸವ, ಅನ್ನ ಸಂತರ್ಪ ಎಲ್ಲವೂ ನಡೆಯುತ್ತದೆ. ತನ್ಮಧ್ಯೆಯಲ್ಲಿ ಒಂದು ವಿಶೇಷ ಪೂಜೆ ಇರ್ತದೆ. ನಿತ್ಯದಲ್ಲಿ ನಡೆಯುವಂಥ ಪೂಜೆ ಸ್ವಯಂವರ ಪಾರ್ವತಿ ಪೂಜೆ. ಈ ಪೂಜೆಯನ್ನು ರಾತ್ರಿ ಹೊತ್ತಿಗೆ ನಡೆಯುವುದು. ಪೂಜೆ ಮದುವೆ ಆಗದಂಥ ಕನ್ಯೆಗೆ ಶೀಘ್ರ ವರಪ್ರಾಪ್ತಿಯಾಗುತ್ತದೆ ಎಂಬಂಥ ಪ್ರತೀತಿ, ನಂಬಿಕೆ. ಪೂಜೆಯನ್ನು ಮಾಡಿಸುವಂಥದ್ದು ಆ ಪೂಜೆಗೆ ಬಂದು ಭಾಗಿಯಾಗಿ ಪೂಜೆಯ ಪ್ರಸಾದವನ್ನು ಕೊಂಡೋಗಿ 21 ದಿವಸ ತನಕ ಕುಂಕುಮ ಪ್ರಸಾದವನ್ನು ಶ್ರದ್ಧಾಭಕ್ತಿಯನ್ನು ಹಾಕಿಕೊಂಡು ದೇವರ ಪ್ರಸಾದವನ್ನು ಹಾಕಿಕೊಳ್ಳಬೇಕು. ಇದರಿಂದಾಗಿ ಅವಳಿಗೆ ಶೀಘ್ರ ವರಪ್ರಾಪ್ತಿಯಾಗುತ್ತದೆ ಎಂಬುದು ನಮ್ಮ ನಿಯಮ, ಇಲ್ಲಿಯ ನಂಬಿಕೆ, ವಿಶ್ವಾಸ. ಈ ಪೂಜೆಯನ್ನು ವಿಶೇಷವಾಗಿ ಹೆಚ್ಚಿನ ಕನ್ಯೆಯರು ಎಲ್ಲ ಪೂಜೆಯನ್ನು ಮಾಡಿಸಿ ಧನ್ಯರಾಗುತ್ತಾರೆ, ಕೃತಾರ್ಥರಾಗುತ್ತಾರೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಶ್ರೀದೇವಿಗೆ ಚಂಡಿಕಾ ಯಾಗ ನಡೆಯುತ್ತಿರೋದನ್ನ ನೋಡಬಹುದು. ದಿನಂಪ್ರತಿ ಶ್ರೀ ಕ್ಷೇತ್ರದಲ್ಲಿ ಚಂಡಿಕಾ ಯಾಗ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಸೆಪ್ಟೆಂಬರ್ 27ರಂದು ಲಲಿತಾ ಪಂಚಮಿ, ಅಕ್ಟೋಬರ್ 1ರಂದು ಚಂಡಿಕಾ ಹೋಮ, ದೊಡ್ಡರಂಗ ಪೂಜೆ, ಸಣ್ಣ ರಥೋತ್ಸವ ನಡೆಯಲಿದೆ. ಮಾತಾ ಭಕ್ತಿಯರೊಟ್ಟು ಸೇರ್ದು ಚಿಂತೆನಂತೆ ದೂರ ಬುಡ್ದು ಕುಡ್ಲಾದ ಮಲ್ಲ ಜಾತ್ರೆಗೆ ಬಲ್ಲೆ. ಹಣ್ಣು ಕಾಯಿ ಪತ್ತೊಂದು ಕರ್ಮು ಕಲ್ಲುದೆ ತಂದು ಮಂಗಳಾಂಬಿಕೆನ ಜಾತ್ರೆಗೆ ಬಲ್ಲೆ.
ಪೂರ ಪಿದಡಿಯರ ಮಾತೇರೊಟ್ಟದು ಇನಿ ದೇವಿ ಸನ್ನಿಧಿ ಸೇರ್ದು ಅರೇನು ಸುಗಿತೋನುಗ ನಮೋ ನಮೋ ಶ್ರೀ ಮಂಗಳಾಂಬಿಕೆಗೆ ನಮೋ ನಮೋ ಕರುಣದ ಮೂರ್ತಿಗೆ ನಮೋ ನಮೋ ವಿಶ್ವ ಕುಟುಂಬಿನಿಗೆ ನಮೋ ನಮೋ ಮುಕ್ತಿ ಪ್ರದಾಯಿನಿಗೆ ಜಯ ಜಯ ಜಗದಂಬೆ ಕಾಪುಲೆ ಜಯ ಜಯ ಕರುಣಾಂಬೆ కుంభువాద్య దురిపాట సాలు చెండే బొట్టాట కైలాసదంచ మెరపుండు జై జయ భజನೆ ಪಟ್ಟಿ ನಕ್ಲು ಕೈ ಕೈ ಸೇರಿದ ನಲ್ಪು ನಕ್ಲು ವೈಕುಂಠದಂಚ ತೋಜುಂಡು ವೈಕುಂಠದಂಚ ತೋಜುಂಡು ರಾತ್ರಿ ಪಗೆಲು ಪಂಪಿ ಭೇದ ಇಜ್ಜಿ ಜಾತ್ರೆ ಉಂದೆಕ್ಕು ಒಲ್ಲ ಸಾಟಿ ಇಜ್ಜಿ ಕ್ಷೇತ್ರ ಮಹಿಮೆ ತೂಲೆ ನಮೋ ನಮೋ ಶ್ರೀ ಮಂಗಳಾಂಬಿಕೆಗೆ ನಮೋ ನಮೋ ಕರುಣದ ಮೂರ್ತಿಗೆ ನಮೋ ನಮೋ ವಿಶ್ವ ಕುಟುಂಬಿನಿಗೆ ನಮೋ ನಮೋ ಮುಕ್ತಿ ಪ್ರದಾಯಿನಿಗೆ ಮಾತಾ ಭಕ್ತಿ ರೊಟ್ಟು ಸೇರ್ದು ಚಿಂತೆನಂತೆ ದೂರ ಬುಡ್ದು ಕುಡ್ಲದ ಮಲ್ಲ ಜಾತ್ರೆಗೆ ಬಲೆ ಹಣ್ಣು ಕಾಯಿ ಪತ್ತೊಂದು ಕರ್ಬು ಕಲುದೆ ತಂದು ಮಂಗಳಾಂಬಿಕೆನ ಜಾತ್ರೆಗೆ ಬಲೆ ಅಣ್ಣನ ಕುಲ್ಲು ಪೂರ ಪಿದಡೆಯರ ಮಾತೇರೊಟ್ಟದು ಇನಿ ದೇವಿ ಸನ್ನಿಧಿ ಸೇರ್ದು ಅರೇನು ಸುಗಿತೋನುಗ ನಮೋ ನಮೋ ಶ್ರೀ ಮಂಗಳಾಂಬಿಕೆಗೆ ನಮೋ ನಮೋ ಕರುಣದ ಮೂರ್ತಿಗೆ ನಮೋ ನಮೋ ವಿಶ್ವ ಕುಟುಂಬಿನಿಗೆ ನಮೋ ನಮೋ ಮುಕ್ತಿ ಪ್ರದಾಯಿನಿಗೆ ಅಕ್ಟೋಬರ್ 2 ಗುರುವಾರ ವಿಜಯದಶಮಿ ವಿದ್ಯಾರಂಭ ತುಲಾಭಾರ ಸೇವೆಗಳು ರಥಾರೋಹಣ ಸಂಜೆ 7ಕ್ಕೆ ರಥೋತ್ಸವ ಅಕ್ಟೋಬರ್ 3ರಂದು ಅವಭೃತ ಮಂಗಳ ಸ್ನಾನ ನಡೆಯಲಿದೆ. ದುಷ್ಟೆರೆಗ್ ಶಿಕ್ಷೆ ಕೊರುದು ಶಿಷ್ಟೆರೆಗ್ ರಕ್ಷೆ ಕೊರುದು ದುಷ್ಟೆರೆಗ್ ಶಿಕ್ಷೆ ಕೊರುದು ಶಿಷ್ಟೆರೆಗ್ ರಕ್ಷೆ ಕೊರುದು ನಲಿಪಯರ್ ಶಾಂತಿ ಸಿರಿನು ನಲಿಪಯರ್ ಶಾಂತಿ ಸಿರಿನು ಬರುಡಮ್ಮ ಪ್ರೀತಿ ಡೀರು ಮಲ್ಲಿಗೆದ ತಿಲಿಕಿದಾರು ಶ್ರೀ ಮಂಗಳಾಂಬೆಯೀರು ಇಲ್ಲೆಡೆಗೆ ಬರುಡು ಒಲಿದು ಶೇಷಗಾಂಡಲಾವಾ ಇರೆಮೈ ಮೆ ಬಣ್ಣಿ ಸಯರ ಆದಿಶೇಷಗಾಂಡಲಾವಾ ಬರೆಯರಗ ಇರೆನ ಚರಿತೆ ಬರೆಯರಗ ಇರೆನ ಚರಿತೆ ವಾಲ್ಮೀಕಿ ವ್ಯಾಸಗಾವಾ. ಅಕ್ಟೋಬರ್ 4ಕ್ಕೆ ಸಂಪ್ರೋಕ್ಷಣೆ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಜರುಗಲಿದೆ. ಲೋಕಪಾಲಕಿ ಮಂಗಳ
ಕೋಟಿ ಸೊಲುಮೆ ಇರೆಗು ಸಿರಿದೇವಿ ಮಂಗಳಾಂಬೆ ಕೋಟಿ ಸೊಲುಮೆ ಇರೆಗು ಸಿರಿದೇವಿ ಮಂಗಳಾಂಬೆ ಕೋಟಿ ಸೂರ್ಯ ಪ್ರಭೆ ಇರೆಗು ದಯದೀವುಡು ಜಗದಾಂಬೆ ಕೋಟಿ ಸೂರ್ಯ ಪ್ರಭೆ ಇರೆಗು ದಯದೀವುಡು ಜಗದಾಂಬೆ ದೇವರ ದೇವಿ ಈರಮ್ಮ ಮಂಗಳಾಂಬಿಕೆ ಈರಮ್ಮ ಲೋಕಪಾಲಕಿ ಈರಮ್ಮ ಮಂಗಳದಾಯಕಿ ಈರಮ್ಮ ಕೋಟಿ ಸೊಲುಮೆ ಇರೆಗು ಸಿರಿದೇವಿ ಮಂಗಳಾಂಬೆ ಕೋಟಿ ಸೂರ್ಯ ಪ್ರಭೆ ಇರೆಗು ದಯದೀವುಡು ಜಗದಾಂಬೆ ಶ್ರೀ ಮಂಗಳಾದೇವಿಯನ್ನು 9 ದಿನವೂ ವಿವಿಧ ಅಲಂಕಾರಗಳಲ್ಲಿ ನೋಡಬಹುದಾಗಿದೆ. ಶ್ರೀದೇವಿಗೆ ನಡೆಯುತ್ತಿರುವ ಮಹಾಪೂಜೆಯನ್ನ ನಾವೀಗ ಕಣ್ತುಂಬಿಕೊಳ್ಳೋಣ. ವಿಜಯದಶಮಿಯಂದು ರಾತ್ರಿ ವಿಶಿಷ್ಟವಾದ ಟ್ಯಾಬ್ಲೋಗಳು, ಹುಲಿವೇಷಗಳು, ಭವ್ಯವಾದ ವಿದ್ಯುತ್ ದೀಪಾಲಂಕಾರ ನಡೆಯುತ್ತದೆ. ಶ್ರೀ ಮಂಗಳಾದೇವಿ ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते. ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆಭರಣ. ಸಹ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ. ಚೇಳೂರ್ ವರಾಹರೂಪ ಫಾರ್ಮ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶಾಲಿಮಾರ್ ಗೋಲ್ಡ್ ಟೀ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು, ಉಡುಪಿಯ ಎಲ್ಲ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ.